ವಿಕ್ಷೇಪ ಎನ್ನುವಾಗ ಚಿತ್ತ ಅಂದರೆ ಮನಸ್ಸಲ್ವಾ ಅಂತ ಬರ್ತದೆ. ಅದನ್ನೆಲ್ಲ ಟೆಕ್ನಿಕಲ್ ಟರ್ಮಿನಾಲಜಿಯನ್ನು ನಾನು ಹೆಚ್ಚು ಇಲ್ಲಿ ವಿವೇಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಸಾಮಾನ್ಯವಾದ ಭಾಷೆಯಲ್ಲಿ ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುವ ದೃಷ್ಟಿಕೋನವನ್ನು ಇಟ್ಟುಕೊಂಡದ್ದರಿಂದ ಚಿತ್ತ ವಿಕ್ಷೇಪ ಎನ್ನುವಂಥದ್ದೇ ಇಲ್ಲಿ ಮುಖ್ಯವಾದಂಥದ್ದು. ಈ ಚಿತ್ತ ವಿಕ್ಷೇಪ ಅದೇ ರೀತಿಯಲ್ಲಿ ನಾವು ಹೇಳುವಂತಹ ನಮ್ಮ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ, ಇದು ಎರಡಕ್ಕೆ ಅತ್ಯಂತ ಸಂಬಂಧ. ಯೋಗದ ಪ್ರಕಾರ ಹೇಗೆ ಅಂದರೆ ಇವು ಎಲ್ಲವುಗಳು ಕೂಡ ವ್ಯತ್ಯಾಸವಾಗುವಂಥವುಗಳು ಚಿತ್ತ ವಿಕ್ಷೇಪದಿಂದಾಗಿಯೇ ಆಗುವಂಥದ್ದು. ಪರಿಣಾಮವಾಗಿ ಬೇರೆ ಬೇರೆ ರೋಗಗಳು, ಮಾನಸಿಕವಾದಂತಹ ಸ್ತರಗಳು ಇತ್ಯಾದಿಗಳು ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಅದಕ್ಕೆ ಚಿತ್ತವೃತ್ತಿಗಳನ್ನು ನಾವು ಕಂಟ್ರೋಲ್ ಮಾಡಿದರೆ, ಏಕಾಗ್ರತೆಯನ್ನು ಸಂಪಾದಿಸಿದರೆ ಇವುಗಳನ್ನೆಲ್ಲ ದೂರ ಮಾಡಬಹುದು ಎನ್ನುವಂಥದ್ದು ಒಂದು ಸಾಮಾನ್ಯವಾದಂತಹ ನಿರ್ವಚನ ಅಥವಾ ಈಕ್ವೇಷನ್ ಪತಂಜಲಿಯು ಹೇಳಿದಂಥದ್ದು. ಈಗ ಒತ್ತಡ ಇತ್ಯಾದಿಗಳಿಗೆ ಕಾರಣವೇನು ಎಂಬುದಾಗಿ ನಾವು ಆಲೋಚನೆ ಮಾಡಿದರೆ, ಮಾನಸಿಕ ಒತ್ತಡಕ್ಕೆ ಅಭಿವೃದ್ಧಿಯ ಪಥದಲ್ಲಿರುವಾಗ ಮಾನಸಿಕ ಒತ್ತಡ ಇರುವಂಥದ್ದು. ಯಾಕೆಂದರೆ ಅಭಿವೃದ್ಧಿಯ ಪಥದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಬೇಕಾಗ್ತದೆ, ಹೆಚ್ಚು ಶ್ರಮ ವಹಿಸಬೇಕಾಗ್ತದೆ, ಹೆಚ್ಚು ಏಕಾಗ್ರತೆ ಬೇಕಾಗ್ತದೆ. ಈಗ ಇದರಲ್ಲಿ ಎಲ್ಲಿಯೇ ಸ್ವಲ್ಪ ಕೊರತೆ ಬಂದರೂ ಕೂಡ ಆಗ ಅವನಿಗೆ ಒತ್ತಡವು ತಪ್ಪಿದ್ದಲ್ಲ. ಆದ್ದರಿಂದ ಒತ್ತಡದಿಂದ ನಾವು ಯಾವುದೇ ರೀತಿಯಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಇಲ್ಲ ಅಂತೇಳಿ ಆದರೆ ಒತ್ತಡ ಇಲ್ಲದೇ ಇರ್ಬೋದು, ಕಡಿಮೆ ಇರ್ಬೋದು, ಆದರೆ ಆಗ ಇನ್ನೊಂದು ರೀತಿಯ ಒತ್ತಡಗಳು ಹುಟ್ಟಿಕೊಳ್ಳುತ್ತವೆ. ಯಾಕೆ ಅಂತೇಳಿ ಕೇಳಿದರೆ, ಮನುಷ್ಯ ಸಾಮಾಜಿಕವಾದಂತಹ ನಿಯಮದಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಬದುಕುವಂತಹ ವ್ಯವಸ್ಥೆಯನ್ನು ಸರಿಯಾದ ದಾರಿಯಲ್ಲಿ ಮಾಡದೇ ಇದ್ದ ಕೂಡಲೇ ವ್ಯತ್ಯಸ್ತವಾದಾಗ ಆಲೋಚನೆಗಳು ವ್ಯತ್ಯಸ್ತವಾಗುತ್ತವೆ, ಅದೇ ರೀತಿಯಲ್ಲಿ ಮುಂದಿನ ಕಾರ್ಯಗಳು ವ್ಯತ್ಯಾಸವಾಗುತ್ತವೆ. ಇದರಿಂದ ಸಂಶಯ, ಅರ್ಥ ಆಗದೇ ಇರುವಂಥದ್ದು ಇತ್ಯಾದಿ ಅಡಚಣೆಗಳು ಬಂದಾಗ ಅವನಿಗೆ ಇನ್ನಷ್ಟು ಕೂಡ ಸಂಶಯಗಳು, ದ್ವಂದ್ವಗಳು ಜಾಸ್ತಿಯಾಗಿ ಅದುವೇ ಒತ್ತಡದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಇನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಹೇಗೆ ಅಂತೇಳಿ ಕೇಳಿದರೆ, ಬೇರೆ ಬೇರೆ ರೀತಿಯ ಅನಾರೋಗ್ಯಗಳು ಅಥವಾ ಮಾನಸಿಕವಾಗಿ ಕ್ಷೀಣವಾಗಿರುವಂಥದ್ದು, ಅಂದರೆ ಯಾವುದೇ ರೀತಿಯ ಒಂದು ಉತ್ತಮವಾದಂತಹ ಸಪೋರ್ಟ್ನಿಂದ ಬೆಳವಣಿಗೆ ಆಗದೇ ಇರುವಂಥದ್ದು, ಮತ್ತು ಭಾವನಾತ್ಮಕ ವಿಷಯಗಳಲ್ಲಿ ಅತಿಯಾದಂಥ ಸಂಶಯ ಬುದ್ಧಿ, ಹಾಗೆ ಸಾಮಾಜಿಕವಾಗಿ ಹಿಂಜರಿಕೆ, ಹಿಂಸೆ, ಕ್ರೌರ್ಯ ಇತ್ಯಾದಿಗಳಲ್ಲಿ ತೊಡಗುವಂಥದ್ದು, ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅಗತ್ಯವಿಲ್ಲದೇ ಇರುವಂತಹ ವಿಷಯಗಳಲ್ಲಿ ತೊಡಗಿಕೊಂಡಾಗ ಅದು ಅಭಿವೃದ್ಧಿ ಬಿಟ್ಟು ಅವನ ಪತನದ ಕಡೆಗೆ ಗುರಿಯನ್ನು ಮಾಡ್ತದೆ. ಆಗ ಅವನಿಗೆ ಇನ್ನೂ ಜಾಸ್ತಿ ಸಂಶಯಗಳು ಬರ್ತದೆ, ಚಿತ್ತ ವಿಕ್ಷೇಪ ಜಾಸ್ತಿ ಆಗ್ತದೆ, ವಿವಿಧ ರೀತಿಯ ಸ್ಟ್ರೆಸ್ಸಿನಲ್ಲಿ ಅವನು ಮುಳುಗಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಅಂತಹವುಗಳನ್ನು ನಾವು ದೂರ ಮಾಡಿ ಯಾವುದು ನಮ್ಮ ಜೀವನದ ಉದ್ದೇಶ ಅದಕ್ಕೆ ಬೇಕಾದ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಧನಾತ್ಮಕವಾದಂತಹ ರೀತಿಯಲ್ಲಿ, ಅಂದರೆ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ನಾವು ಉತ್ತಮವಾದ ರೀತಿಯಲ್ಲಿ ಆಲೋಚನೆ ಮಾಡುತ್ತಾ ಹೋದರೆ ಮಾತ್ರ ಈ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಸ್ಟ್ರೆಸ್ಸನ್ನು ತೆಗೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಊಟ ಮಾಡಬೇಕು ಅಂತೇಳಿ ಆದರೆ ಸ್ಟ್ರೆಸ್ ಇದ್ದೇ ಇದೆ, ನೀರು ಕುಡಿಬೇಕಾದ್ರೂ ಸ್ಟ್ರೆಸ್ ಇದ್ದೇ ಇದೆ, ಡ್ರೈವಿಂಗ್ ಮಾಡಬೇಕಾದ್ರೂ ಸ್ಟ್ರೆಸ್ ಇದೆ, ಅಥವಾ ಯಾವುದೇ ಉತ್ತಮ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಇರುವಂತಹ ಒಂದು ಒತ್ತಡ ಇರ್ತದೆ. ಆದರೆ ಆ ಒತ್ತಡವನ್ನು ನಿಭಾಯಿಸಿಕೊಂಡು ಕೆಲಸವನ್ನು ಸಾಧಿಸಿದಾಗ ನಾವು ಸಂಪೂರ್ಣ ಒತ್ತಡದಿಂದ ವಿಮುಖರಾಗುತ್ತೇವೆ. ಇದು ಯಾವಾಗ ವಿಮುಖರಾಗುವುದಿಲ್ಲ? ಸುಳ್ಳು ಹೇಳುವಂತಹದ್ದು, ವಿರೋಧ ಕೆಲಸಗಳನ್ನು ಮಾಡುವಂತಹದ್ದು, ನಮಗೆ ನಾವೇ ತೊಂದರೆಗಳನ್ನು ಮಾಡಿಕೊಳ್ಳುವಂತಹದ್ದು, ಚಾಡಿ ಹೇಳುವಂತಹದ್ದು ಇತ್ಯಾದಿ ಆದಾಗ ಅದರ ಬಲೆಯಲ್ಲಿ ನಾವು ಸಿಕ್ಕಿಕೊಳ್ಳುತ್ತೇವೆ. ಪರಿಣಾಮವಾಗಿ ಯಾವತ್ತೂ ಕೂಡ ಅವನು ಒತ್ತಡದಿಂದ ಹೊರಗೆ ಬರಲಿಕ್ಕಾಗುವುದಿಲ್ಲ. ಆಗ ಅದು ಪರಿಣಾಮವಾಗಿ ಮಾನಸಿಕ ರೋಗವೋ ಇತ್ಯಾದಿಗಳಿಗೆ ಬಲಿಯಾಗುವಂಥ ಸ್ಥಿತಿ ಆಗ್ತದೆ. ಆದ್ದರಿಂದ ಅಂತಹ ಒಂದು ವಿಷಯಗಳ ಬಗ್ಗೆ ನಾವು ಜಾಗೃತೆ ಇರಬೇಕಾದಂಥದ್ದು ಮುಖ್ಯ. ಯಾಕೆ ಅಂತ ಕೇಳಬಹುದು. ಈ ಸ್ಟ್ರೆಸ್ಸಿನಿಂದಾಗಿ ಏನಾಗ್ತದೆ? ಅದು ನೇರವಾಗಿ ಪರಿಣಾಮ ಆಗುವಂತಹದ್ದು ನಮ್ಮ ಶ್ವಾಸೋಚ್ಛ್ವಾಸ. ಶ್ವಾಸೋಚ್ಛ್ವಾಸದ ಮೇಲೆ ಪರಿಣಾಮ ಆದ ಕೂಡಲೇ ಶರೀರದ ಎಲ್ಲ ಕ್ರಿಯೆಗಳ ಮೇಲೂ ಪರಿಣಾಮವಾಗ್ತದೆ. ಏನಾಗ್ತದೆ? ತಿಂದಂಥ ಆಹಾರ ಕೂಡ ಅವನಿಗೆ ಸರಿಯಾದ ರೀತಿಯಲ್ಲಿ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಸೇರುವುದಿಲ್ಲ.
ವಿಟಾಮಿನ್ ಪ್ರೋಟೀನ್ ಅಥವಾ ನಾವು ಹೇಳುವಂಥ ಯಾವುದೇ ನ್ಯೂಟ್ರಿಷಿಯಸ್ ಲೆವೆಲ್ ಅದು ಸರಿಯಾದ ರೀತಿಯಲ್ಲಿ ಎಸಿಮಿಲೇಷನ್ ಆಗಿ ಶರೀರಕ್ಕೆ ಸೇರುವಂತಹ ಒಂದು ವ್ಯವಸ್ಥೆ ಅಲ್ಲಿ ಸ್ವಾಭಾವಿಕವಾಗಿ ವಿಘಟನೆ ಆಗ್ತದೆ, ಒಂದಕ್ಕೊಂದು ಪೂರಕವಾಗಿರುವುದಿಲ್ಲ. ಪರಿಣಾಮ ಏನು ಅಂತೇಳಿ ಕೇಳಿದರೆ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುವಂಥದ್ದು. ಇದು ಒಂದನೇದಾಗಿ ನಮಗೆ ಕಾಣುವಂಥದ್ದೆಲ್ಲಿಂದ ಅಂದರೆ ಶ್ವಾಸೋಚ್ಛ್ವಾಸದಿಂದಲೇ. ಈಗ ಎಲ್ಲರಿಗೂ ಗೊತ್ತಿದೆ ಪ್ರಾಣವಾಯು ಆಮ್ಲಜನಕ ಆಕ್ಸಿಜನ್ ಎಂಬುದಾಗಿಯೇ ಹೇಳ್ತೇವೆ. ಆದರೆ ಸ್ವಾಭಾವಿಕವಾದಂಥ ಸ್ಥಿತಿಯಲ್ಲಿ ಇದು ಪರಿಪೂರ್ಣವಾಗಿದ್ದಾಗ ನಾವು ಅದನ್ನು ನಡೆಸಿಕೊಂಡು ಹೋಗಲಿಕ್ಕಾಗ್ತದೆ. ಅದನ್ನು ಮೇಂಟೈನ್ ಮಾಡಿದರೆ ಆ ಪರಿಸ್ಥಿತಿಯು ಬರುವುದಿಲ್ಲ. ಬಂದರೂ ಅಲ್ಪ ಅಂದರೆ ಸ್ವಲ್ಪ ಕಷ್ಟದಲ್ಲೇ ಅದನ್ನು ನಿವಾರಿಸಿಕೊಂಡು ಹೋಗಲಿಕ್ಕಾಗ್ತದೆ. ಯಾವಾಗ ಈ ರೀತಿಯಾದಂಥ ಸ್ಥಿತಿ ಜಾಸ್ತಿ ಆಗ್ತಾ ಹೋಗ್ತದೋ ಆಗ ನಮ್ಮ ಎಮರ್ಜೆನ್ಸಿಯು ಕೂಡ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತದೆ. ಇಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಶ್ವಾಸೋಚ್ಛ್ವಾಸ ಇಲ್ಲದೇ ಇದ್ದಾಗ ಜೀರ್ಣಕ್ರಿಯೆಯ ಮೇಲೆ, ಎಸಿಮಿಲೇಷನ್ನ ಮೇಲೆ ನಾವು ಹೇಳುವಂಥದ್ದು ಹೇಗೆ ಅಂತೇಳಿ ಕೇಳಿದರೆ ಸಿಂಥೆಸಿಸ್ ಮೇಲೆ, ತಿಂದಂಥ ಆಹಾರ ಯಾವ ರೀತಿ ಪಚನ ಆಗಿ ವಿಘಟನೆ ಆಗಿ ಶರೀರಕ್ಕೆ ಸೇರಬೇಕೋ ಆ ಒಂದು ಪ್ರಕ್ರಿಯೆಯ ಮೇಲೆ ಅದು ನೇರವಾಗಿ ಅವರೋಧವನ್ನುಂಟು ಮಾಡ್ತದೆ, ತಡೆಯನ್ನುಂಟು ಮಾಡ್ತದೆ. ಆ ತಡೆ ಉಂಟಾದಾಗ ಕಶ್ಮಲಗಳೇ ಜಾಸ್ತಿ ಆಗ್ತದೆ ಅಷ್ಟೇ ಹೊರತು, ವೇಸ್ಟ್ ಜಾಸ್ತಿ ಆಗ್ತದೆ ಅಷ್ಟೇ ಹೊರತು ನಮ್ಮ ಬಾಡಿಗೆ ಸೇರುವಂಥ ಅಂಶಗಳು ಕಡಿಮೆ ಆಗ್ತದೆ. ಅಂದರೆ ಎಷ್ಟೇ ಪ್ರೋಟೀನ್, ವಿಟಾಮಿನ್ ಅಥವಾ ನಾವು ಹೇಳುವಂತಹ ಉತ್ತಮವಾದಂತಹ ಆಹಾರವನ್ನು ಸೇವಿಸಿದರೂ ಅದು ಉತ್ತಮವಾಗಿ ನಮ್ಮ ಶರೀರಕ್ಕೆ ಪರಿಗಣಿಸುವುದಿಲ್ಲ. ಅದು ವಿರೋಧವಾಗಿಯೇ ವ್ಯತ್ಯಾಸವಾಗುತ್ತಾ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ. ಆದ್ದರಿಂದ ಎಷ್ಟೋ ಸರ್ತಿ ಒಳ್ಳೆಯ ಆಹಾರವೇ ತಗೊಂಡ್ರೂ ಕೂಡ ಅದು ಎಲ್ಲಿ ಫುಡ್ ಪಾಯ್ಸನ್ ಆಯಿತು ಎಂಬುದಾಗಿ ನಾವು ಆಲೋಚನೆ ಮಾಡುವಂಥ ಪರಿಸ್ಥಿತಿಗಳು ಬರುತ್ತಾ ಇರ್ತದೆ. ಕಾರಣ ಏನು ಅಂತೇಳಿ ಕೇಳಿದರೆ ಇವನ ನಿತ್ಯ ಜೀವನದಲ್ಲಿ ಚಿಂತನೆ ಮಾಡಬೇಕಾದಂತಹ ಕ್ರಮದಲ್ಲಿರುವಂತಹ ವ್ಯತ್ಯಾಸಗಳೇ ಮೂಲ ಕಾರಣ. ಯಾಕೆಂದರೆ ಅದುವೇ ನಮ್ಮ ಆರೋಗ್ಯದ ರಕ್ಷಣೆಗೆ, ಬೆಳವಣಿಗೆಗೆ, ಕಾಪಾಡಿಕೊಳ್ಳಿಕ್ಕೆ ಎಲ್ಲದಕ್ಕೂ ಇರುವಂಥದ್ದು. ಇದು ಸ್ವಾಭಾವಿಕವಾಗಿ ನಮಗೆ ಗೊತ್ತಾಗುವುದಿಲ್ಲಿ. ನಿದ್ದೆ ಮಾಡುವುದು, ಏಳುವುದು. ಯಾವಾಗ ನಿದ್ದೆಯಲ್ಲಿ ವ್ಯತ್ಯಾಸ ಆಗ್ತದೆ ಅದು ಪೂರ್ತಿ ಕಾರಣವೇ ಚಿತ್ತವಿಕ್ಷೇಪ. ಸ್ವಲ್ಪ ಚಿತ್ತವಿಕ್ಷೇಪ ಆದರೂ ಕೂಡ ಅದು ಮೊದಲು ಗೊತ್ತಾಗುವಂಥದ್ದು ನಿದ್ದೆಯಲ್ಲಿ. ಆದ್ದರಿಂದ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ ಸರಿಯಾದ ಸಮಯಕ್ಕೆ ಏಳುವಂಥದ್ದು, ಸರಿಯಾದ ರೀತಿಯಲ್ಲಿ ಆಹಾರ, ಸರಿಯಾದ ರೀತಿಯಲ್ಲಿ ಶ್ವಾಸೋಚ್ಛ್ವಾಸ, ಇದಿಷ್ಟು ಅಲ್ಲಿ ಮುಖ್ಯವಾದಂತಹ ಭಾಗ ಆಗಿರ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದುವುದಕ್ಕೆ. ಆಹಾರದಲ್ಲಿ ಎಷ್ಟು ಪೌಷ್ಟಿಕತೆ ಇದೆ ಎನ್ನುವುದಕ್ಕಿಂತ ಹೆಚ್ಚು ಆ ಪೌಷ್ಟಿಕತೆಯನ್ನು ನಮಗೆ ಎಷ್ಟು ಜೀರ್ಣ ಮಾಡಿಕೊಳ್ಳಿಕ್ಕಾಗ್ತದೆ, ನಾವು ಎಷ್ಟು ಅದನ್ನು ಶರೀರಕ್ಕೆ ಪಡೆದುಕೊಂಡಿದ್ದೇವೆ, ಎಷ್ಟು ಉಪಯೋಗಿಸಿದ್ದೇವೆ ಎನ್ನುವುದು ಇಂಪಾರ್ಟೆಂಟ್. ಆದ್ದರಿಂದ ಎಷ್ಟು ಹೈ ಕ್ವಾಲಿಟಿ ಫುಡ್ಡನ್ನು ತಿಂತೇವೆ ಎನ್ನುವುದು ಇಂಪಾರ್ಟೆಂಟ್ ಅಲ್ಲ, ತಿಂದದ್ದನ್ನು ನಾವು ಜೀರ್ಣ ಮಾಡಿಕೊಂಡು ಪರೀಕ್ಷೆ ಬರೆದಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಬರೆದು ಎಷ್ಟು ಅಂಕ ಗಳಿಸಿ ಎಷ್ಟು ಉತ್ತಮವಾಗಿದ್ದೇವೆ ಎನ್ನುವಂಥದ್ದೇ ಮುಖ್ಯವಾಗ್ತದೆ ಹೊರತು ಏನು ಓದಿದ್ದೀರಿ ಎನ್ನುವಂಥದ್ದು ಮುಖ್ಯ ಆಗುವುದಿಲ್ಲ. ಯಾಕೆ? ಪ್ರಮಾಣ ಪತ್ರ ಪರೀಕ್ಷೆ ಎನ್ನುವಂಥದ್ದು ಒಂದು ಪ್ಯಾರಾಮೀಟರ್ ಇದ್ದ ಹಾಗೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನಾವು ಸ್ವಾಭಾವಿಕವಾಗಿ ಜೀರ್ಣ ಮಾಡಿಕೊಂಡು ಶರೀರಕ್ಕೆ ಸೇರಿಸಿಕೊಂಡು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಎಷ್ಟು ಆಗ್ತದೆ ಎನ್ನುವಂಥದ್ದು ಮುಖ್ಯವಾದಂಥ ವಿಚಾರ. ಅದಕ್ಕೆ ಪೂರಕವಾಗಿದ್ದಾಗ ಮಾತ್ರ ರೋಗ ನಿರೋಧಕ ಶಕ್ತಿ ಒಳ್ಳೆಯದಾಗ್ತದೆ. ಅದಲ್ಲದಿದ್ದರೆ ರೋಗ ನಿರೋಧಕ ಶಕ್ತಿ ಸ್ವಾಭಾವಿಕವಾಗಿ ಕಡಿಮೆಯಾಗುವಂಥದ್ದೇ. ಇಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣಗಳು ಅಜೀರ್ಣ, ಬೇರೆ ಬೇರೆ ಕಾರಣಗಳಿಂದ ವ್ಯತ್ಯಾಸವಾದಂಥ ಆಹಾರಗಳನ್ನು ಸೇವಿಸುವಂಥದ್ದು, ಆಹಾರದಲ್ಲಿ ಕೊರತೆಗಳು ಅಥವಾ ಅತಿಯಾದಂಥ ಆಹಾರ ಸೇವಿಸುವುದು. ಇನ್ನು ಇದು ಎರಡೂ ಅಲ್ಲದೆ ದ್ವಂದ್ವ ಮನಸ್ಸು, ಯಾವಾಗಲೂ ಡೌಟ್. ಇನ್ನೂ ಸುಲಭದಲ್ಲಿ ಹೇಳುವುದಾದರೆ ಟಿ ವಿ ನೋಡಿಕೊಂಡೇ ತಿಂತಾ ಇರೋದು. ಅಂದರೆ ಒಂದು ಕಡೆ ಮನಸ್ಸು ಬೇರೆ ವಿಷಯವನ್ನು ಆಸ್ವಾದಿಸುವುದು, ಇನ್ನೊಂದು ಕಡೆ ನಾವು ತಿಂತಾ ಇರುವಂಥದ್ದು. ಅಂದರೆ ತಿನ್ನುವುದನ್ನು ಆಸ್ವಾದಿಸದೆ ಬೇರೆ ವಿಷಯಕ್ಕೆ ಆಸ್ವಾದನೆಗೆ ಅವಕಾಶ ಕೊಟ್ಟಾಗ ಮನಸ್ಸು ದ್ವಂದ್ವವಾಯಿತು, ಎರಡು ರೀತಿಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿತು. ಆಗ ಸ್ವಾಭಾವಿಕವಾದಂಥ ಕೆಲಸ ನಷ್ಟ ಆಯಿತು, ಅದರ ಉತ್ಪತ್ತಿ ಬೇರೆಯೇ ಆಗಿರ್ತದೆ. ಇನ್ನು ಅಗತ್ಯಕ್ಕಿಂತ ಹೆಚ್ಚು ಔಷಧಿಗಳನ್ನು ಸೇವಿಸುವಂಥದ್ದು ಎಲ್ಲರಿಗೂ ಗೊತ್ತಿದೆ, ಬೇರೆ ಬೇರೆ ಕಾರಣಗಳಿಂದ. ಅಥವಾ ಅಗತ್ಯ ಇದ್ದರೂ ಕೂಡ ಅಂದರೆ ಆಕ್ಸಿಡೆಂಟ್ ಇತ್ಯಾದಿ ಆಗಿ ತುಂಬ ಔಷಧಿ ಸೇವನೆ ಇತ್ಯಾದಿಗಳೆಲ್ಲ ಬಂದಾಗ, ಅಂಥ ಪರಿಸ್ಥಿತಿಗಳು ಬಂದಾಗಲೂ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುವಂಥ ಸಾಧ್ಯತೆ ಇದೆ. ಇನ್ನು ಅತಿಯಾದಂಥ ಆಹಾರ, ಹೆಚ್ಚು ತಿನ್ನುವುದು,
ಒಳ್ಳೆಯದಾದಂಥ ಆಹಾರ 3 ಹೊತ್ತಲ್ಲ 4 ಹೊತ್ತು 5 ಹೊತ್ತು ವಿಳಂಬವಾಗಿ ತಿನ್ನುವುದು, ಸರಿ ತಿನ್ನುವಂತಹದ್ದು ಇತ್ಯಾದಿ. ಅದು ಕೂಡ ಹಾಗೆ. ಇನ್ನೊಂದು ಮುಖ್ಯವಾದಂಥ ಕಾರಣ ಈ ಎಲ್ಲ ಬೆಳವಣಿಗೆಯಲ್ಲಿಯೂ ನಾವು ಡೆವಲಪ್ಮೆಂಟ್ನಲ್ಲಿ ಕಾಣುವಂಥದ್ದೇನು ಅಂದರೆ ಅತಿಯಾದ ದಣಿವು. ನಾವು ಏನನ್ನೋ ಸಾಧಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಟೂ ಮಚ್ ಸ್ಟ್ರೈನ್. ಅದು ಎಷ್ಟು ಅಂತೇಳಿ ಕೇಳಿದರೆ ಎಕ್ಸಾಸ್ಟ್ ಆಗಿ ಇನ್ನು ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎನ್ನುವಂಥ ಸ್ಥಿತಿ. ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದರೆ ಪ್ಯಾಚ್ ಆಗುವಲ್ಲಿವರೆಗೆ. ಆ ಮಟ್ಟಕ್ಕೊರೆಗೆ ನಮ್ಮನ್ನು ನಾವು ದಣಿಸುವಂಥ ಅಗತ್ಯ ಇಲ್ಲ. ಅಂತೂ ಇತ್ತೀಚಿನ ದಿನಗಳಲ್ಲಂತೂ ಆ ರೀತಿಯ ದಣಿವು ಬರಲೇಬಾರ್ದು. ಯಾಕೆಂದರೆ ದಣಿವು ಬಂದ ಕೂಡಲೇ ನಾವು ವೀಕ್ ಆಗ್ತೀವಿ. ನಾವು ವೀಕ್ ಆದಾಗ ನಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯವನ್ನೇ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಆಗ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಸಮಯಕ್ಕೆ ಕುಂಠಿತ ಆದರೂ ನಮ್ಮ ಒಟ್ಟಿಗೆ ಇರುವಂತಹ ಬೇರೆ ಯಾವ ರೋಗವನ್ನು ತಂದುಕೊಡುವಂತಹ ಅವಕಾಶಗಳಿವೆ ಅದು ಶರೀರದಲ್ಲಿ ಸೇರಿಕೊಳ್ಳುತ್ತದೆ. ಅದು ಕೊರೋನಾವೇ ಆಗಬೇಕಂತ ಇಲ್ಲ, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಬೇರೆ ವೈರಲ್ ಫೀವರ್ ಇರ್ಬೋದು. ಒಂದು ಹಂತದಲ್ಲಿ ಅದು ಸೇರಿಕೊಂಡಾಗ ಮತ್ತೆ ಅದರ ದೋಸ್ತಿಗಳೆಲ್ಲ ನಮ್ಮನ್ನು ಸೇರಿಕೊಳ್ತವೆ, ನಾವು ಅವಕಾಶ ಕೊಡ್ತೇವೆ. ಆದ್ದರಿಂದ ನಾವಾಗಿ ಅಂತಹ ಅವಕಾಶವನ್ನು ಕೊಡದೆ ಅತಿಯಾದಂತಹ ದಣಿವನ್ನು ದೂರ ಇಡುವುದೇ ಇದಕ್ಕೆ ಸ್ವಾಭಾವಿಕವಾದಂತಹ ಒಂದು ಸ್ಥಿತಿ. ಯಾಕೆ ಅಂತೇಳಿ ಕೇಳಿದರೆ ಬೆಳವಣಿಗೆಯ ನಾಗಾಲೋಟದಲ್ಲಿ ನಾವು ದಣಿವನ್ನು ಹೊಂದುವಂಥದ್ದು, ಅತಿಯಾದ ಕೆಲಸವನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾದರೆ ಪರೀಕ್ಷೆಗೆ ಜಾಸ್ತಿ ಓದಬಾರ್ದಾ ಕೇಳ್ಬೋದು ನೀವು. ಪರೀಕ್ಷೆಗೆ ಜಾಸ್ತಿ ಓದಬಾರ್ದಲ್ಲ, ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಪೂರ್ವ ತಯಾರಿ ಮಾಡಿಕೊಂಡು ಸಾಮಾನ್ಯ ಒಂದು ರೆಸ್ಟ್ ಬೇಕಾದ ರೀತಿಯಲ್ಲಿ ಅವನವನಿಗೆ ಗೊತ್ತಿರ್ತದೆ. ಅದು ನಾವು 8 ಗಂಟೆ ನಿದ್ದೆ ಎಂಬುದಾಗಿ ಈಕ್ವೇಷನ್ ಹೇಳುವಂತಹದ್ದಲ್ಲ. ಕೆಲವರಿಗೆ 4 ಗಂಟೆ ಸಾಕಾಗ್ಬೋದು, ಕೆಲವರಿಗೆ 6 ಗಂಟೆ ಬೇಕಾಗ್ಬೋದು, ಕೆಲವರಿಗೆ ಸ್ವಲ್ಪ ಹೆಚ್ಚು ಆಹಾರ ಬೇಕಾಗ್ಬೋದು, ಕೆಲವರಿಗೆ ಸ್ವಲ್ಪ ಕಡಿಮೆ ಆಹಾರ ಸಾಕಾಗ್ಬೋದು. ಇದು ಎಲ್ಲ ಅವರವರ ಕ್ರಮಕ್ಕೆ ಬೇಕಾದ ರೀತಿಯಲ್ಲಿ ಸ್ವಲ್ಪ ಅಡ್ಜಸ್ಟನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವು ಮಾಡಬೇಕಾಗ್ತದೆ. ಎಸ್ ವೀಕ್ಷಕರೇ, ಎಲ್ಲರಿಗೂ ಈಗ ಮನವರಿಕೆ ಆಗಿದೆ ನಮ್ಮ ರೋಗ ನಿರೋಧಕ ಶಕ್ತಿ ವ್ಯತ್ಯಾಸ ಆಗೋದಕ್ಕೆ ಕಾರಣ ಏನು, ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ದಾರಿಗಳು ಏನು ಅಂತೇಳಿ. ನೀವು ಡಿಸ್ಪ್ಲೇ ಗಮನಿಸ್ತಾ ಇರ್ಬೋದು, ಅಲ್ಲಿ ಸೆಲೆಕ್ಟೆಡ್ ಯೋಗಿಕ್ ಪ್ರಾಕ್ಟೀಸ್ನ ಒಂದು ಮ್ಯಾನ್ಯುವಲ್ ಪ್ಲೇ ಆಗ್ತಾ ಇದೆ. ಅದರ ಅಭ್ಯಾಸವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಪಡ್ಕೊಂಡಾಗ ಅದಕ್ಕೆ ಪೂರಕವಾದ, ಉದಾಹರಣೆಗೆ ನಾವು ಸರಿ ಹೇಳಿದಾಗೆ ನಮ್ಮ ಜೀರ್ಣಾಂಗ ಕ್ರಿಯೆಯಲ್ಲಿ ವ್ಯತ್ಯಾಸ ಆದರೆ, ಶ್ವಾಸೋಚ್ಛ್ವಾಸದಲ್ಲಿ ವ್ಯತ್ಯಾಸ ಆದರೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಸೂಕ್ತವಾದ ಯೋಗಾಭ್ಯಾಸ ಮಾಡಬೇಕು. ಕ್ರಿಯೆಗಳಾಗಿರ್ಬೋದು, ಆಸನಗಳಾಗಿರ್ಬೋದು, ಪ್ರಾಣಾಯಾಮ, ಬಂಧ, ಮುದ್ರೆಗಳು ಅದರ ಡಿಸ್ಪ್ಲೇಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದರ ತರಬೇತಿಯನ್ನು ಮುಂದಿನ ದಿವಸದಲ್ಲಿ ನೀವು ಪಡ್ಕೊಳ್ಳಿ. ಈಗ ಈ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು 2 ನಿಮಿಷದ ಒಂದು ವಿರಾಮವನ್ನು ತಗೊಳ್ತಿದ್ವಿ. ಮುಂದಕ್ಕೆ ಸರ್ ಒಟ್ಟಿಗೆ ನಾವು ಮತ್ತೆ ವಿಮರ್ಶೆ ಮಾಡಲಿಕ್ಕಿದ್ದೀವಿ. ಒಂದು ಚಿಕ್ಕ ವಿರಾಮ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ನಾವು ರೋಗ ನಿರೋಧಕ ಶಕ್ತಿಗೆ ಪೂರಕವಾಗುವ ವಿಚಾರದಲ್ಲಿ ವಿಮರ್ಶೆ ಮಾಡಿದ್ದೀವಿ. ಈಗ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನಮ್ಮ ಡಿಸ್ಪ್ಲೇಯಲ್ಲಿ ಸೆಲೆಕ್ಟ್ ಆಗಿರುವಂಥ ಯೋಗಾಭ್ಯಾಸದ ಬಗ್ಗೆ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ನಾವು ಅದನ್ನೆಲ್ಲ ಅಭ್ಯಾಸ ಮಾಡಬೇಕು, ಅದರಲ್ಲಿ ಕೆಲವು ವಿಶೇಷವಾದ ಯೋಗಾಸನಗಳು ಆಯ್ಕೆ ಮಾಡಿದ್ದಾರೆ, ಪ್ರಾಣಾಯಾಮಗಳು ಆಯ್ಕೆ ಮಾಡಿದ್ದಾರೆ, ಪ್ರಣವ ಧ್ಯಾನ ಮತ್ತು ಯೋಗ ನಿದ್ರೆ ಮೆಡಿಟೇಷನ್ ಆಯ್ಕೆ ಮಾಡಿದ್ದಾರೆ. ಅದರ ಬಗ್ಗೆ ಸರ್ ಈಗ ಸಂಕ್ಷಿಪ್ತವಾಗಿ ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಈಗ ಯೋಗದ ಪ್ರಕಾರ ನಾವು ಹೇಗೆ ಈ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಬಹುದು ಅಂದರೆ ಸ್ಟ್ರೆಸ್ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಎನ್ನುವಾಗ ಅಲ್ಲಿ ಮುಖ್ಯವಾದಂಥ ವಿಚಾರಗಳು ಆಹಾರ, ವಿಹಾರ, ಆಚಾರ, ವಿಚಾರ, ಯೋಗದಲ್ಲಿ ಬರುವಂಥ ಕ್ರಿಯೆಗಳು, ಆಸನ, ಪ್ರಾಣಾಯಾಮ, ಅದೇ ರೀತಿಯಲ್ಲಿ ಧ್ಯಾನದ ಕ್ರಮಗಳು, ಹಾಗೆಯೇ ವಿಶ್ರಾಂತಿ ಇತ್ಯಾದಿ ವ್ಯವಸ್ಥೆಗಳನ್ನು ನಾವು ಅಭ್ಯಾಸ ಮಾಡಿದಲ್ಲಿ, ಸೂಕ್ತವಾದಂತಹ ರೀತಿಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಅಭ್ಯಾಸ ಮಾಡಿದಲ್ಲಿ ಇವುಗಳನ್ನು ಹತೋಟಿಗೆ ತರಬಹುದು ಎಂಬುದಾಗಿ ಇದುವರೆಗೆ ಕಂಡುಕೊಂಡಂಥ ಒಂದು ಸತ್ಯ. ಅಂದರೆ ಸಾವಿರಾರು ವರ್ಷಗಳಿಂದ ಅದು ಅದೇ ರೀತಿಯಾಗಿ ಪರಿಣಾಮವನ್ನು ಕೊಡ್ತಾ ಇದೆ. ಯಾಕೆ ಅಂತ ಕೇಳ್ಬೋದು. ಇವುಗಳಲ್ಲಿ ಮುಖ್ಯವಾಗಿ ನಮಗೆ ಜೀರ್ಣಾಂಗ ಮತ್ತು ರಕ್ತ ಪರಿಚಲನ, ಶ್ವಾಸಕೋಶ ಈ ಮೂರಕ್ಕೂ ಕೂಡ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಬೆಳವಣಿಗೆಯನ್ನು ಕೊಡುವಂತಹದ್ದು ಈ ಅಭ್ಯಾಸ. ಅದರಲ್ಲೂ ಮುಖ್ಯವಾಗಿ ಧೈರ್ಯ, ಮನಸ್ಸು ಇತ್ಯಾದಿಗಳ ಉತ್ತಮವಾದಂತಹ ಬೆಳವಣಿಗೆಗೆ ಶ್ವಾಸಕೋಶದ ಕಾರ್ಯ ಅತ್ಯಂತ ಸಮರ್ಪಕವಾಗಿರಬೇಕು.
ಶ್ವಾಸಕೋಶ ಸಮರ್ಪಕವಾಗಿರಬೇಕಾದ ಕೆಲಸವನ್ನು ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಉಸಿರಾಡುವುದು ಅಂತೇವೆ. ಅದು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಡಯಾಫ್ರಮ್, ಕಿಬ್ಬೊಟ್ಟೆ, ಹೊಟ್ಟೆಯ ಕೆಳಗಿನ ಭಾಗ ಚೆನ್ನಾಗಿ ಕಾರ್ಯವೆಸಗುವಂಥ ರೀತಿಯಲ್ಲಿ ಅದರ ಕಾಂಟ್ರಾಕ್ಷನ್ ಮತ್ತು ಎನ್ಲಾರ್ಜ್ಮೆಂಟ್ ಚೆನ್ನಾಗಿರಬೇಕು. ಇದು ಆಗುವಂಥದ್ದು ನಮಗೆ ಬೇರೆ ಯಾವ ಎಕ್ಸರ್ಸೈಸ್ನಿಂದಲೂ ಯಾವುದರಿಂದಲೂ ಕೂಡ ಚೆನ್ನಾಗಿ ಆಗುವುದಿಲ್ಲ ಬಲಯುತವಾಗಿ. ಇದು ಕೇವಲ ಆಸನಗಳ ಅಭ್ಯಾಸದಿಂದ ಮಾತ್ರ. ಇನ್ನು ಲಂಗ್ ಫಂಕ್ಷನ್ ಕೆಪಾಸಿಟಿ ಚೆನ್ನಾಗಿ ಇಂಪ್ರೂವ್ ಆಗುವಂಥದ್ದು ನಾವು ಸಾಕಷ್ಟು ರಿಸರ್ಚ್ ಇತ್ಯಾದಿ ನೋಡಿ ಹೇಗೆ ಅಂತೇಳಿ ಕೇಳಿದರೆ, ಆಸನಗಳ ಅಭ್ಯಾಸದ ನಂತರ ಪ್ರಾಣಾಯಾಮವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದರು. ಆಮೇಲೆ ಮನಸ್ಸು ಮತ್ತು ಬುದ್ಧಿ ಚೆನ್ನಾಗಿ ಡೆವಲಪ್ ಆಗುವಂಥದ್ದು ಅದಕ್ಕೆ ಬೇಕಂತ ಪ್ರತ್ಯಾಹಾರ, ಧಾರಣ, ಧ್ಯಾನ, ಪ್ರಣವ ಧ್ಯಾನವು ಇತ್ಯಾದಿಗಳಿಂದ. ಈ ಪ್ರಣವ ಧ್ಯಾನದಲ್ಲಿ ಹೇಗೆ ಅಂತೇಳಿ ಕೇಳಿದರೆ, ಅದು ಡೈಲಿ ನೀವು ಮಾಡ್ತಾ ಹೋದಾಗೆ ಡೆಪಾಸಿಟ್ ಆಗುವುದಷ್ಟೇ ಹೊರತು ಡಿಲೀಟ್ ಆಗಲಿಕ್ಕಿಲ್ಲ. ಉಳಿದವುಗಳೆಲ್ಲ ಹೇಗೆ ಅಂತೇಳಿ ಕೇಳಿದರೆ ವಾಪಸ್ ನಾರ್ಮಲ್ಲಿಗೆ ಬರ್ತದೆ. ಪ್ರಣವ ಧ್ಯಾನದ ಕ್ರಮ ಹೇಗೆ ಅಂತೇಳಿ ಕೇಳಿದರೆ, ಆಗುತ್ತಾ ಹೋದಂಥ ಬೆಳವಣಿಗೆ ಹಿಂದೆ ಬರಲಿಕ್ಕಿಲ್ಲ. ಇನ್ನು ಹಿಂದೆ ಬರಬೇಕಾದ್ರೆ ನೀವು ಅಭ್ಯಾಸವನ್ನು ಬಿಡಬೇಕಷ್ಟೆ. ಆದ್ದರಿಂದ ಇಂತಹ ಅಭ್ಯಾಸಗಳನ್ನು ನಿತ್ಯ ಮಾಡುತ್ತಾ ಹೋದಾಗ ಹೃದಯ, ಶ್ವಾಸಕೋಶ, ಜೀರ್ಣಾಂಗ ವ್ಯವಸ್ಥೆ, ಬೆನ್ನೆಲುಬು ಇತ್ಯಾದಿಗಳು ಚೆನ್ನಾಗಿದ್ದಾಗ ನಮಗೆ ಇಂತಹ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗ್ತದೆ. ಎಲ್ಲ ಒತ್ತಡಗಳನ್ನು ತಡ್ಕೊಳ್ಳಿಕ್ಕಾಗ್ತದೆ. ಇಮ್ಯುನಿಟಿಯಲ್ಲಿಯೂ ಕೂಡ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪುನಃ ರಿಪೇರಿ ಮಾಡಿಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಆಗುತ್ತದೆ ಎನ್ನುವಂಥದ್ದು ಇದುವರೆಗೆ ಸಾವಿರಾರು ವರ್ಷಗಳಿಂದ ಅಭ್ಯಾಸ ಮಾಡಿಕೊಂಡು ಬಂದಂಥದ್ದು, ಇತ್ತೀಚೆಗೆ ಮಾಡಿದಂಥ ರಿಸರ್ಚ್ಗಳಿಂದಲೂ ಸ್ಪಷ್ಟವಾಗಿ ಗೋಚರವಾದಂತಹದ್ದು. ಈ ರೀತಿಯಾದಂಥ ಶತಸಿದ್ಧವಾದಂತಹ ಒಂದು ಸುಲಭವಾದಂತಹ ಜೀವನೋಪಾಯ. ಇನ್ನೊಂದು ಹೇಗೆ ಅಂತೇಳಿ ಕೇಳಿದರೆ, ಸಾಮಾನ್ಯವಾಗಿ ನಾವು ಕಾಪಾಡಬೇಕಾದ್ದು ಸಮಯಕ್ಕೆ ಸರಿಯಾಗಿ ನಿದ್ದೆ, ಅಂದರೆ ರಾತ್ರಿಯೇ ಸಾಧಾರಣ ಒಂದು 11 ಗಂಟೆ ಅಂದಾಜಿಗೆ, ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಏಳಬೇಕು. ಇದು ಎರಡು ಅತ್ಯಂತ ಇಂಪಾರ್ಟೆಂಟ್ ಮನಸ್ಸು ಏಕಾಗ್ರತೆ ಬೆಳವಣಿಗೆಯನ್ನು ಕಾಪಾಡುವುದರಲ್ಲಿ. ಹಾಗೆ ಶೌಚ, ಕ್ಲೀನ್ಲಿನೆಸ್, ಈಗ ಯಾರಿಗೂ ಹೇಳಬೇಕಾದ್ದಿಲ್ಲ, ಎಲ್ಲರೂ ಕೂಡ ಕ್ಲೀನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡುವಂತಹದ್ದು ಸ್ವಾಭಾವಿಕವಾದಂತಹ ಒಂದು ಬೈ ಫೋರ್ಸ್, ಅಂದರೆ ಒತ್ತಡದಿಂದಲೇ ಎಲ್ಲರಿಗೂ ಅಭ್ಯಾಸ ಆಗಿದೆ, ಚೆನ್ನಾಗಿದೆ. ಇದು ಇದೇ ರೀತಿಯಾಗಿ ಮುಂದುವರಿಬೇಕು. ಅದೇ ರೀತಿಯಲ್ಲಿ ಪರಿಣಾಮವಾಗಿ ಏನಾಗ್ತದೆ ಅಂದರೆ ಬ್ರಹ್ಮಚರ್ಯ, ಅಂದರೆ ಇಂದ್ರಿಯ ನಿಗ್ರಹ, ಇದು ಇಲ್ಲದೇ ಇದ್ದ ಕೂಡಲೇ ಅವನಿಗೆ ಯಾವುದೇ ರೀತಿಯ ಕಂಟ್ರೋಲ್ ಇರುವುದಿಲ್ಲ. ಹಾಗೆ ಇದಿಷ್ಟು ಯೋಗದ ಮೂಲಭೂತವಾದಂಥ ತತ್ವಗಳು ಸಾವಿರಾರು ವರ್ಷಗಳಿಂದ ಹೇಳುತ್ತಾ ಬಂದಂತಹದ್ದು. ಈಗ ಸ್ವಾಭಾವಿಕವಾಗಿ ನಾವು ಪಾಲನೆ ಮಾಡುವಂಥ ಸ್ಥಿತಿಗೆ ಬಂದಿದ್ದೇವೆ. ಇನ್ನು ಈ ರೀತಿಯಾದಂಥ ಯೋಗದ ಅಭ್ಯಾಸ ಹೇಗೆ ನಮಗೆ ನೇರ ಕೆಲಸ ಮಾಡ್ತದೆ, ಅದು ನೇರವಾಗಿ ಶರೀರವನ್ನಲ್ಲ. ಎಲ್ಲರೂ ತಿಳಿಯುವುದೇನು ಅಂತೇಳಿದರೆ, ಆಸನ ಇತ್ಯಾದಿಗಳು ಮಾಡಿದಾಗ ಶರೀರ ಅಲ್ಲ, ದ್ವಂದ್ವ ಇರುವುದೇ ಮನಸ್ಸಿಗೆ. ಆ ಮನಸ್ಸನ್ನು, ಚಿತ್ತವನ್ನು ನೇರವಾಗಿ ನಿಯಂತ್ರಣಕ್ಕೆ ತರುವಂಥದ್ದು, ಅದರ ಮೂಲಕ ಶರೀರದ ಎಲ್ಲ ಅಂಗಾಂಗಗಳನ್ನು ನಿಯಂತ್ರಿಸುವಂಥದ್ದು. ಅಂದರೆ ಆಗ ನಮ್ಮಲ್ಲಿರುವಂಥ ಹಾರ್ಮೋನ್ ಆಗಲಿ, ಸೆಕ್ರೇಷನ್ ಆಗಲಿ, ಮತ್ತೊಂದು ಇನ್ನೊಂದು ಎಲ್ಲವೂ ಕೂಡ ಸ್ವಾಭಾವಿಕವಾದಂಥ ಸ್ಥಿತಿಗೆ ಬರ್ತದೆ. ಅಂದರೆ ರೆಸ್ಟ್ ಬಂದು ಪುನಃ ಕೆಲಸ ಮಾಡುವಾಗ ಅದು ಸ್ವಾಭಾವಿಕವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅಂದರೆ ಅದರ ಇಂಬ್ಯಾಲೆನ್ಸು ತಡೀತದೆ ಎನ್ನುವಂಥದ್ದು ಇಲ್ಲಿ ಸಾಮಾನ್ಯವಾದಂಥ ಈಕ್ವೇಷನ್. ಯಾಕೆ ಹಾಗೆ ಆಗ್ತದೆ ಅಂತ ಕೇಳ್ಬೋದು. ಇದರಲ್ಲಿ ಒಂದನೇದಾಗಿ ಎಲ್ಲ ಅಭ್ಯಾಸಗಳಲ್ಲೂ ಕೂಡ ಉಷ್ಣಾಂಶದ ನಿಯಂತ್ರಣ, ಬಾಡಿ ಟೆಂಪರೇಚರ್ ಮ್ಯಾನೇಜ್ಮೆಂಟ್. ನಾವು ತಲೆ ಬಿಸಿ, ಶರೀರ ಹೀಟ್ ಆಯಿತು ಎಲ್ಲ ಹೇಳ್ತೇವೆ. ತಲೆ ಬಿಸಿ ಆದಾಗಲೂ, ಶರೀರ ಹೀಟ್ ಆದಾಗಲೂ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಮಗೆ ಬಾಡಿ ಟೆಂಪರೇಚರ್ ನಮಗೆ ಹೆಚ್ಚಾದ್ದು ಕಾಣುವುದಿಲ್ಲ. ಆದರೆ ಶೀತ ಆಗಿದೆ ಎನ್ನುವಾಗ ಬಾಡಿ ಟೆಂಪರೇಚರ್ ಜಾಸ್ತಿ ಆದ್ದು ಕಾಣುತ್ತದೆ. ನೋಡಿ, ಈ ರೀತಿಯಾದಂತಹ ವಿರೋಧಾಭಾಸಗಳು, ಅಂದರೆ ಇವುಗಳೆಲ್ಲ ಇರುವಂತಹದ್ದು ಎಲ್ಲಿ ಅಂತೇಳಿ ಕೇಳಿದರೆ, ನಮ್ಮ ಶರೀರದ ಆ ಸ್ವಾಭಾವಿಕವಾದಂಥ ಸ್ಥಿತಿಯನ್ನು ನಾವು ಮ್ಯಾನೇಜ್ ಮಾಡುವಂಥದ್ದಲ್ಲಿ. ಆದ್ದರಿಂದ ಆ ಉಷ್ಣಾಂಶದ ನಿಯಂತ್ರಣಕ್ಕೆ ಈ ರೀತಿಯಾದಂಥ ಆಸನ, ಪ್ರಾಣಾಯಾಮ, ಬಂಧ, ಮುದ್ರೆ ಇತ್ಯಾದಿಗಳ ಅಭ್ಯಾಸ ಬಹಳ ಉತ್ತಮ. ಆ ರೀತಿಯಾದಂತಹದ್ದು ಬೇರೆ ಅಭ್ಯಾಸಗಳಿಲ್ಲ ಎನ್ನುವಂತಹದ್ದು ಸ್ಪಷ್ಟ. ಪರಿಣಾಮವಾಗಿ ಏನಾಗ್ತದೆ ಅಂದರೆ, ಶರೀರದ ಅಂಗಾಂಗಗಳ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ನಾಲಿಗೆ ಅಥವಾ ಜೀರ್ಣಾಂಗ ಯಾವುದೇ ಇರ್ಬೋದು, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಪ್ರತಿಯೊಂದರದ್ದು ಕೂಡ ಕಾರ್ಯಸಾಮರ್ಥ್ಯ ಹೆಚ್ಚಾಗ್ತದೆ. ಕಾರ್ಯಸಾಮರ್ಥ್ಯ ಹೆಚ್ಚಾದಾಗ ಸ್ವಾಭಾವಿಕವಾಗಿ ನಮಗೆ ಏಕಾಗ್ರತೆ ಬರ್ತದೆ, ಡೌಟ್ ಕಡಿಮೆ ಆಗ್ತದೆ, ನಿಸ್ಸಂಶಯವಾಗಿ ಕೆಲಸ ಮಾಡಲಿಕ್ಕಾಗ್ತದೆ. ನಾವು ಹೇಳುವಂಥ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಬರಬೇಕಾದ್ರೆ ಇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡುವಂತಹದ್ದು ಅಭ್ಯಾಸ ಆಗಬೇಕು.
ಇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡುವಂಥ ಅಭ್ಯಾಸ ಇಲ್ಲ ಅಂದರೆ ಯಾವನಿಗೂ ಯಾವುದೇ ಸ್ಕಿಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಕಿಲ್ ಹೆಚ್ಚು ಸಮಯ ಬೆಳವಣಿಗೆ ಆಗುತ್ತಾ ಅವನಲ್ಲಿ ಇದ್ದಾಗ ಅವನ ಸ್ಪೀಡ್ ಜಾಸ್ತಿ ಆಗ್ತದೆ, ಹೆಚ್ಚು ಕೆಲಸವನ್ನು ಕಡಿಮೆ ಸಮಯದಲ್ಲೇ ಮಾಡ್ತಾನೆ, ಅಚೀವ್ಮೆಂಟ್ ಹೆಚ್ಚಾಗ್ತದೆ. ಇದು ನಮ್ಮ ಹಿರಿಯರು ಕಂಡುಕೊಂಡಂತಹದ್ದು. ಆದ್ದರಿಂದ ಹಿರಿಯರಿಂದ ಇದುವರೆಗೆ ಆದಂತಹ ಎಲ್ಲ ಡೆವಲಪ್ಮೆಂಟ್ಗಳು, ಮಾರ್ಗ ಇರ್ಬೋದು, ವೆಹಿಕಲ್ಗಳಿರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ನಾವು ಹೇಳುವಂಥ ಇಂಥ ಸ್ಟುಡಿಯೋಗಳಿರ್ಬೋದು, ಎಲ್ಲ ಡೆವಲಪ್ಮೆಂಟು ಯಾಕೆ ಆಯಿತು ಅಂತ ಕೇಳಿದರೆ ಅವರ ಆ ರೀತಿಯಾದಂಥ ಕಾನ್ಸಂಟ್ರೇಷನ್ ಮತ್ತು ಡೆವಲಪ್ಮೆಂಟ್ನ ಸ್ಪೀಡ್ ಇದ್ದದ್ದಕ್ಕೆ. ಅದು ಯಾವತ್ತು ಕಡಿಮೆ ಆಗ್ತದೆ, ನಾವು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತೇವೆ. ಆದ್ದರಿಂದ ಅದನ್ನು ಇನ್ನಷ್ಟು ಹೆಚ್ಚು ಬೆಳವಣಿಗೆಗಳನ್ನು ಮಾಡಿ ಉತ್ತಮವಾದಂತಹ ಬಲವನ್ನು ಹೊಂದಿ ನಾವು ಕಾರ್ಯಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ನಮ್ಮ ಸ್ಟ್ರೆಸ್ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ನಾವು ಜೀವನದಲ್ಲಿ ಹಸನ್ಮುಖಿಗಳಾಗಬೇಕು ಎನ್ನುವಂತಹದ್ದೇ ಯೋಗದ ಉದ್ದೇಶ. ಅದಕ್ಕಾಗಿ ಇಷ್ಟು ವರ್ಷದಿಂದ ಇರುವಂತಹ ಈ ಒಂದು ಯೋಗ ಸಬ್ಜೆಕ್ಟನ್ನು ನಮ್ಮ ಸರ್ಕಾರ ಆಗಲಿ, ದೇಶ ವಿದೇಶಗಳಲ್ಲಾಗಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಉತ್ತಮವಾದಂತಹ ಗೌರವ ಮತ್ತು ಮಾನ್ಯತೆಯನ್ನು ಕೊಟ್ಟು ಅಧ್ಯಯನಕ್ಕೂ ಕೂಡ ಈಗ ಉತ್ತಮವಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಈ ರೀತಿ ಎಲ್ಲ ವ್ಯವಸ್ಥೆಗೂ ಕೂಡ ನಮ್ಮ ನಮಸ್ಕಾರ ಮತ್ತು ನಿಮಗೆಲ್ಲರಿಗೂ ಕೂಡ ಅತ್ಯಂತವಾದಂತಹ ಒಂದು ಗೌರವಪೂರ್ವಕವಾದಂತಹ ನಮಸ್ಕಾರ. ಯಾಕೆಂದರೆ ಇದರಲ್ಲಿ ಭಾಗವಹಿಸಿದ್ದೀರಿ, ಇಂಥ ವಿಷಯ ಬೇಕು ಎನ್ನುವ ಜನರಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಎಸ್ ವೀಕ್ಷಕರೇ, ಖಂಡಿತವಾಗಿ ಇವತ್ತು ನಮಗೆ ಸ್ಫೂರ್ತಿದಾಯಕವಾದಂತಹ ಮಾತುಗಳು ಸಿಕ್ಕಿದೆ. ನಾವು ಶಾಸ್ತ್ರೀಯವಾಗಿ ಬಂದಂತಹ ವಿದ್ಯೆಯನ್ನು ಈಗ ಅನುಷ್ಠಾನ ಮಾಡುವಂತಹ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಬಂದಿದೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ಆವಿಷ್ಕಾರ ಯೋಗ ಸಂಸ್ಥೆ ನಿಮಗೆಲ್ಲರಿಗೂ ಯೋಗ ತರಬೇತಿ ನೀಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ನಮ್ಮದು 3 ಯೋಗ ಕೇಂದ್ರಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಪ್ರಸ್ತುತ ಪರಿಸ್ಥಿತಿ ತಕ್ಕಾಗಿ ನಾವು ಆನ್ಲೈನ್ ಮುಖಾಂತರ ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾದಂತಹ ತಮ್ಮ ಜ್ಞಾನವನ್ನು ನೀಡಿರುವಂತಹ ಡಾಕ್ಟರ್ ಕೆ ಕೃಷ್ಣ ಶರ್ಮ ಸರ್ ಅವರಿಗೆ V4 ನ್ಯೂಸ್ನ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ಆವಿಷ್ಕಾರ ಯೋಗದ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಸರ್. ದಶಮ ಸಂಭ್ರಮದಲ್ಲಿರುವಂಥ ಆವಿಷ್ಕಾರ ಯೋಗದ ವತಿಯಿಂದ ಅವರಿಗೊಂದು ಕಿರು ಸ್ಮರಣಿಕೆಯನ್ನು ನಾವು ಈಗ ಹಸ್ತಾಂತರಿಸ್ತಾ ಇದ್ದೀವಿ.